ಜೆಸಿ ಭಾರತ ವಲಯದ 15ರ ಮಧ್ಯಂತರ ಸಮ್ಮೇಳನ ರಂಗೋಲಿ ಕಾರ್ಯಕ್ರಮವು ಮಡಂತ್ಯಾರಿನಲ್ಲಿ ಜರುಗಿತು. ಈ ಮಧ್ಯಂತರ ಸಮ್ಮೇಳನದಲ್ಲಿ ಜೆಸಿ ಕುಂದಾಪುರ ಸಿಟಿ ಘಟಕವು ತನ್ನ ಅರ್ಧ ವರ್ಷದ ಎಲ್ಲಾ ವಿಭಾಗಗಳಲ್ಲಿನ ಕಾರ್ಯಕ್ರಮ ಹಾಗೂ ತರಬೇತಿ ಕಾರ್ಯಾಗಾರಗಳಿಗೆ ಹಲವಾರು ಪ್ರಶಸ್ತಿ ಮನ್ನಣೆಗಳಿಗೆ ಭಾಜನವಾಯಿತು. ಜೆಸಿ ಅಭಿಲಾಷ್ ಪಿಯವರ ಅಧ್ಯಕ್ಷೀಯ ಅವಧಿಯಲ್ಲಿ ಹಲವಾರು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ 15ಕ್ಕೂ ಹೆಚ್ಚು ತರಬೇತಿ ಕಾರ್ಯಕ್ರಮಗಳು, ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ, ಆರೋಗ್ಯ ಜಾಗೃತಿ ಜಾಥಾ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಅನಾಥಾಶ್ರಮಗಳಲ್ಲಿ ಅನ್ನದಾಸೋಹ, ನೂತನ ಘಟಕದ ಕೊಡುಗೆ, ಬೀಚ್ ಕ್ಲೀನಿಂಗ್, ಸೀಡ್ ಬಾಲ್ ತಯಾರಿಕೆ, ಸಸಿ ನೆಡುವಿಕೆ, ಹಲವಾರು ಎಲೆಮರೆಯ ಸಾಧಕರಿಗೆ ಸನ್ಮಾನ, ವಲಯದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆ ಮುಂತಾದ ಕಾರ್ಯಕ್ರಮಗಳ ಸಾಧನೆಗೆ ಪ್ರಾಂತ್ಯದ ಔಟ್ಸ್ಟ್ಯಾಂಡಿಂಗ್ ಅಧ್ಯಕ್ಷ ವಿನ್ನರ್ ಹಾಗೂ ಪ್ರಾಂತ್ಯದ ಔಟ್ಸ್ಟ್ಯಾಂಡಿಂಗ್ ರನ್ನರ್ ಘಟಕ ಎಂಬ ಹಿರಿಮೆಗೆ ಪಾತ್ರವಾಯಿತು. ಮಾತ್ರವಲ್ಲದೆ ಕಾರ್ಯಕ್ರಮ ವಿಭಾಗ ಸೇರಿದಂತೆ ಹಲವಾರು ವಿಭಾಗಗಳಲ್ಲಿ 15ಕ್ಕೂ ಹೆಚ್ಚು ಮನ್ನಣೆಗಳಿಗೆ ಭಾಜನವಾಯಿತು. ಸಮ್ಮೇಳನದಲ್ಲಿ ಘಟಕದ ವತಿಯಿಂದ ಸ್ಥಾಪಕಾಧ್ಯಕ್ಷ ಹುಸೇನ್ ಹೈಕಾಡಿ, ಪೂರ್ವ ವಲಯಾಧ್ಯಕ್ಷ ಜೆಸಿ ಕಾರ್ತಿಕೇಯ ಮಧ್ಯಸ್ಥ, ನಿಕಟಪೂರ್ವ ಅಧ್ಯಕ್ಷ ಜೆಸಿ ವಿಜಯ ಭಂಡಾರಿ, ಪೂರ್ವ ಅಧ್ಯಕ್ಷ ಜೆಸಿ ನಾಗೇಶ್ ನಾಬಡ, ಜೆಸಿ ಮಹಾರುದ್ರ, ನಾಗರಾಜ್ ಪಟಪಾಲ ಉಪಸ್ಥಿತರಿದ್ದರು. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874